ಚೆನ್ನಾಗಿ ನ್ಯೂಸ್ ಪ್ರೆಸೆಂಟ್ ಮಾಡ್ತೀವಿ, ಆದರೆ ತೆರೆಯ ಹಿಂದೆ ನಾವು ಮಾಡುವ ತಪ್ಪುಗಳು ಅದೆಷ್ಟೋ. ಸಂಕಲನಕಾರರು ಅದೆಲ್ಲವನ್ನ ಎಡಿಟ್ ಮಾಡಿ ನ್ಯೂಸ್ ಅನ್ನ ನಿಮ್ಮ ಮುಂದಿಡ್ತಾರೆ. ಆದರೆ 9ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವು ಮಾಡಿದ ತಪ್ಪುಗಳನ್ನ ಇದೇ ಮೊದಲ ಬಾರಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹ್ಯಾವ್ ಅ ಲುಕ್. ನಮ್ಮೂರ ವಾರ್ತೆಗೆ ಸ್ವಾಗತ. ನಾನ್ ಶ್ರುತಿ ಜೈನ್. ಇದೀಗ ಹೆಡ್ಲೈನ್ಸ್ ಆಮೇಲೆ ತಗೋತೀರ ಬೇಕಾದು ತಪ್ಪಿತ್ತು. ರಿಟೇಕ್ ಫಸ್ಟ್ ಇಲ್ಲನಾ? ಯಾಕೆ ಹೀಗೆ? ಸಾರಿ, ಇದು ಲಾಸ್ಟ್ ಟೈಮ್. ನೋಡ್ತಿದ್ದೀರಾ ಸ್ಕ್ರೀನಲ್ಲಿ? ಯಾಕೆ ಅದು ಫ್ಲೋ ಬರ್ತಿಲ್ಲ? ರಿಟೇಕ್ ಎಂತ ಮಾಡ? ನಾ ಮೆಲ್ಲಂತ ಬಿಟ್ಟು ಬರ್ತಿದ್ದೆ, ನೀನೇ ಫೋನಲ್ಲಿ ಮಲ್ಲಂತ ಬಿಟ್ಟು ಅಂದಿದ್ದು. ಎಂತೆಷ್ಟು ತಪ್ಪು ಮ್ಯಾಮ್. ಸರಿ ಇಲ್ಲ, ಭಯ ಆಗ್ತಿದ್ದೆ. ಓದ್ಲಿಕ್ಕೆ ಬಂದಿಲ್ಲ ಅಂದ್ರೆ ಸ್ಕ್ರಿಪ್ಟ್ ಸರಿ ಇಲ್ಲ ಅಂತ ಇವ್ರ ಮೇಲೆ ದೂರ ಆಗ್ತದೆ. ಇವತ್ತು ಯಾಕೆ ಎಲ್ಲ ಪ್ಯಾಕೇಜೇ ಜಾಸ್ತಿ ಇದೆ. ನಗು ಬರ್ತೈತೆ. ಸ್ವಚ್ಛ ಅಂತ ಬರ್ತಾನೆ ಇಲ್ಲ, ಅದು ಸ್ಥಳ ಅಂತಲೇ ಬರ್ತಾ ಉಂಟು. ಅಯ್ಯೋ ಮ್ಯಾಮ್, ಬೇರೆ ಹೇಳಿ ವರ್ಡ್. ಪಶು ಎಂತ ಮಾರ? ಏವಿಯಾ ಇದು? ಎರಡೂ ಅಲ್ಲಲ್ಲ. ನನಗೆ ಬ್ರೇಕಿಂಗ್ ನ್ಯೂಸ್ ಬಂದಾಗೆ ಆಗ್ತದೆ. ಬಸ್ ಇಟ್ಟೋಯ್ತು ಮಾರ್ರೆ. ಈಗ ಫಸ್ಟ್ ಡಿಸೈಡ್ ಮಾಡುವ. ನೋಡಿ, ನೋಡಿದ್ರಲ್ಲ, ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಎಂತಾಗ ನೋಡ್ದ ನಾನು